ಪುತ್ತೂರು ನಗರಸಭಾ ವ್ಯಾಪ್ತಿಗೆ ಮಾಡಿದ ಬಿ ಖಾತಾ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಜನರಲ್ಲಿ ಗೊಂದಲ ಹಾಗೂ ಅರ್ಜಿಗಳೇ ಬಾರದೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದ ನಗರ ಕಾಂಗ್ರೆಸ್ ಅಧ್ಯಕ್ಷ ಮಹಮ್ಮದ್ ಅಲಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಶಿಸ್ತು ಸಮಿತಿಗೆ ಆದೇಶಿಸುವಂತೆ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಲಾಗಿದೆ ಎಂದು ಕೆಪಿಸಿಸಿ ಅಲ್ಪಸಂಖ್ಯಾತ ವಿಭಾಗದ ಸಂಚಾಲಕ ಇಸಾಕ್ ಸಾಲ್ಮರ ತಿಳಿಸಿದ್ದಾರೆ. ಅವರು ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿ, ಪುತ್ತೂರು ನಗರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ 1,000 ಜನಕ್ಕೆ ಈ ಕುರಿತು ಸಮಸ್ಯೆ ಇದ್ದು ಅರ್ಜಿ ಸಲ್ಲಿಸಲು ಹಿಂಜರಿಕೆ ಉಂಟಾಗಿದೆ. ಪರಿಣಾಮ ಅರ್ಜಿಗಳೇ ಬಾರದೆ ನಷ್ಟ ಉಂಟು ಮಾಡಲು ಕಾರಣವಾಗಿದೆ ಎಂದು ಆರೋಪಿಸಿದರು. ಕಳೆದ ಹಲವಾರು ವರ್ಷಗಳಿಂದ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಪಕ್ಷ ವಿರೋಧಿ ಚಟುವಟಿಕೆಗಳ ಕುರಿತು ದೂರು ನೀಡಿದ್ದರೂ ಮಹಮ್ಮದ್ ಅಲಿ ಅವರ ಮೇಲೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಈ ಕಾರಣಕ್ಕಾಗಿಯೇ ಪದೇ ಪದೇ ಪಕ್ಷ ಮತ್ತು ಸರ್ಕಾರದ ಕಾರ್ಯಕ್ರಮವನ್ನು ಟೀಕಿಸುತ್ತಾ ಜನರಲ್ಲಿ ಗೊಂದಲ ಮೂಡಿಸುತ್ತಿರುವ ಮಹಮ್ಮದ್ ಅಲಿ ಹಾಗೂ ಸುದ್ದಿಗೋಷ್ಠಿಗೆ ಸಾಥ್ ನೀಡಿರುವ ಇತರ 4 ಮಂದಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಪುತ್ತೂರು ನಗರ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮೊಹಮ್ಮದ್ ಅಲಿ ಅವರು ಕರ್ನಾಟಕ ಸರ್ಕಾರ ಮತ್ತು ಈ ರಾಜ್ಯದಲ್ಲಿ ಆಡಳಿತ ಮಾಡುತ್ತಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಈಗಾಗಲೇ ಬೆಂಗಳೂರು ಬಿಟ್ಟು ಇಡೀ ರಾಜ್ಯದ ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತ್ಗಳಲ್ಲಿ ಜನರಿಗೆ ಒಂದು ಅನುಕೂಲವಾಗುವ ರೀತಿಯಲ್ಲಿ ಬಿ ಖಾತೆ ಎಂಬ ಒಂದು ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಅದರ ಬಗ್ಗೆ ನಗರಸಭೆಯ ಮಾಜಿ ಸದಸ್ಯರು, ನಗರ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮೊಹಮ್ಮದ್ ಅಲಿ ಅವರು ಅದಕ್ಕೆ ಸುದ್ದಿಗೋಷ್ಠಿಯನ್ನು ಮಾಡಿ ಸರ್ಕಾರದ ವಿರುದ್ಧ ಮತ್ತು ಈ ಒಂದು ಯೋಜನೆಯ ವಿರುದ್ಧವಾಗಿ ಅವರೊಂದು ಜವಾಬ್ದಾರಿ ಸ್ಥಾನದಲ್ಲಿರುವ ವ್ಯಕ್ತಿ ಅದಕ್ಕೆ ಲೂಸ್ ಟಾಕ್ ಆಗಿ ಮಾತಾಡಿದ್ದಾರೆ. ನಾನು ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಡಿಕೆ ಶಿವಕುಮಾರ್ ಅವರಿಗೆ ಮೊನ್ನೆ ಶನಿವಾರ ಬೆಂಗಳೂರಿನಲ್ಲಿ ಒಂದು ಮನವಿಯನ್ನು ಕೊಟ್ಟು ಹಲವಾರು ವರ್ಷಗಳಿಂದ ಪುತ್ತೂರಿನಲ್ಲಿ ಹಲವಾರು ಬೇರೆ ಬೇರೆ ವಿಚಾರಗಳಲ್ಲಿ ಅವರ ಮೇಲೆ ಪಕ್ಷದ ಶಿಸ್ತು ಸಮಿತಿಯಲ್ಲಿ ಅರ್ಜಿಯನ್ನು ಕೊಟ್ಟರೂ ಕೂಡ ಈ ತನಕ ಅವರ ಮೇಲೆ 1-2 ಬಾರಿ ಈ ಹಿಂದೆ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಪಕ್ಷದಿಂದ ವಜಾ ಮಾಡುವಂತ ಸಂದರ್ಭ ಒಂದು ಕಾಲದಲ್ಲಿ ಆಗಿತ್ತು. ಅವರು ಹೇಳಲಿಕ್ಕೆ ಇವರು ಯಾರು? ಇವರು ಏನು ಮುನ್ಸಿಪಾಲಿಟಿ ಕಮಿಷನರ್ ಹೇಳಲಿಕ್ಕೆ? ಕಮಿಷನರ್ ಕೂಡ ಸಭೆಯಲ್ಲಿ ಅದರ ಬಗ್ಗೆ ವಿಷಯ ತಿಳಿಸಿದ್ದಾರೆ. ಎ ಮತ್ತೆ ಯಾವುದು ಬಿ ಖಾತೆ ಯಾವುದು ಅಂತ. ಹೌದು, ಸರ್ಕಾರ ಒಬ್ಬರಿಗೆ ಮಾಡಿದ್ರೆ ಉಪಹಾರ ಅಲ್ಲದೆ ಬಿ ಖಾತೆಗೆ ಸಹ ನನ್ನ ಹತ್ರ ಫಾರ್ಮ್ ಉಂಟು. ಬಿ ಖಾತೆಗೆ ನನ್ನ ಬ್ಯಾಗ್ ಅಲ್ಲಿ ಉಂಟು. ಬಿ ಖಾತೆಗೆ ಏನು ಡಾಕ್ಯುಮೆಂಟ್ ಕೊಡಬೇಕು, ಎ ಖಾತೆಗೆ ಏನು ಕೊಡಬೇಕು ಅಂತ ಅಲ್ಲಿ ಬರೀಲಿಲ್ಲ. ಸಕ್ರಮವಾಗುವುದಿಲ್ಲ ಅಂತ ಯಾವ ಆದೇಶ ಇಲ್ಲ, ಸರ್ಕ್ಯುಲರ್ ಅಲ್ಲಿ ಇಲ್ಲ. ಈಗ ಬಿ ಖಾತೆಯಲ್ಲಿ ಮೊನ್ನೆ ಕಟ್ಟದಿದ್ರೆ ಈಗ ಬಿ ಖಾತೆ ಮಾಡಿಸಿಕೊಂಡು ಈಗ ಅನಧಿಕೃತ ಕಟ್ಟಡದಲ್ಲಿ ಅನಧಿಕೃತ ಜಾಗದಲ್ಲಿ ಕಟ್ಟಡ ಕಟ್ಟದೇ ಇದ್ರೆ ಅದನ್ನು ಬಿ ಖಾತೆ ಮಾಡಿಸಿಕೊಂಡ್ರೆ ಕಟ್ಟಡ ಕಟ್ಟಲಿಕ್ಕೆ ಆಗ್ತದ? ಅನಧಿಕೃತ ಕಟ್ಟಡ 2014ರಿಂದ ಮೊದಲು ಇರಬೇಕು ಅಂತದ್ದು ಮಾತ್ರ. ಹೇಳಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅವರು. ಅವ್ರು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರು ಕಂಪ್ಲೇಂಟ್ ಮಾಡಿದ ಸುಮಾರು ಬಿಲ್ಡಿಂಗ್ಸ್ ಇದೆ 60. ನಿಮ್ಮ ಸಂಸ್ಥೆಯಿಂದ ಕೊಡುವವರೆಗೆ ಎಷ್ಟಿದೆ ಅಂತ ನಾನು ಲಿಸ್ಟ್ ಕೊಡ್ತೇನೆ. ಮುನ್ಸಿಪಾಲಿಟಿ ಕಂಪ್ಲೇಂಟರ್ಸ್ ಎಷ್ಟು ಮಾಡಿದ್ದಾರೆ, ಅವ್ರು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೆಲವರ ಮೇಲೆ ಅಗೆಯಲ್ಲಿ ಮಾಡಿದ್ದಾರೆ. ಅವ್ರು ರೂಪಾ ಶೆಟ್ಟಿ ಇರುವಾಗ ಅವರಿಗೆ ಸರಿ ಹೋಗಲಿಲ್ಲ, ಇವರ ಹತ್ರ ಸರಿ ಇಲ್ಲ ಅವರಿಗೆ. ಅನೀಶ್, V4 ನ್ಯೂಸ್, ಪುತ್ತೂರು. Thank you. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vortex. Invest smart. Invest in Mangaluru.